ರಕ್ತದಾನದ ಮಹತ್ವ ಜನಜಾಗೃತಿಗಾಗಿ ಮಂಗಳೂರಿನಿಂದ ಇದೇ ಮೊದಲ ಬಾರಿಗೆ ದಂಪತಿ ಸೈಫ್ ಸುಲ್ತಾನ್ ಮತ್ತು ಪತ್ನಿ ಆದಿಲಾ ಫರ್ಹಾನ್ ಬೈಕ್ ಪ್ರಯಾಣದ ಮೂಲಕ ಕಾರ್ಗಿಲ್ಗೆ ಹೊರಟಿದ್ದು ನಗರದ ನೆಹರು ಮೈದಾನದಲ್ಲಿ ಇಂದು ಇದಕ್ಕೆ ಚಾಲನೆಯನ್ನ ನೀಡಲಾಯಿತು. ಸಂಚಾರ ಡಿಸಿಪಿ ದಿನೇಶ್ ಕುಮಾರ್ ಅವರು ಧ್ವಜಹಸ್ತಾಂತರ ಮಾಡುವ ಮೂಲಕ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ರೈಡಿಂಗ್ ಹೊರಟ ಸೈಫ್ ಸುಲ್ತಾನ್ ದಂಪತಿಯ ಮಕ್ಕಳು, ಪೋಷಕರು, ಅಭಿಮಾನಿಗಳು ಭಾರಿ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಇವರ ರೈಡಿಂಗ್ಗೆ ಶುಭ ಹಾರೈಸಿದರು. ಇದಕ್ಕೂ ಮುನ್ನ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಸಹಭಾಗಿತ್ವದಲ್ಲಿ ಉಚಿತ ರಕ್ತದಾನ ಶಿಬಿರ ನಡೆಯಿತು. ದಿನಕ್ಕೆ 7 ಗಂಟೆಗಳ ಪ್ರಯಾಣದ ಅವಧಿಯಲ್ಲಿ ಸುಮಾರು 350 ಕಿಲೋಮೀಟರ್ ದೂರವನ್ನ ಈ ದಂಪತಿಗಳು ಕ್ರಮಿಸಲಿದ್ದಾರೆ. ಹೊನ್ನಾವರ, ಬೆಳಗಾವಿ, ಪುಣೆ, ಮುಂಬೈ, ಸೂರತ್, ಅಹಮದಾಬಾದ್, ಉದಯಪುರ, ಜೈಪುರ, ದಿಲ್ಲಿ, ಅಮೃತಸರ, ಜಮ್ಮು, ಶ್ರೀನಗರದಲ್ಲಿ ಬ್ಲಡ್ ಕ್ಯಾಂಪ್ ಮಾಡ್ತಾ ಸಾಗಲಿದ್ದಾರೆ. ಆಗಸ್ಟ್ 15ರಂದು ಬೆಳಗ್ಗೆ ಕಾರ್ಗಿಲ್ ತಲುಪಲಿದ್ದಾರೆ. ಸುಮಾರು 9 ರಾಜ್ಯಗಳನ್ನ ದಾಟಿ ಸೈಫ್ ಸುಲ್ತಾನ್ ದಂಪತಿ ಕಾರ್ಗಿಲ್ ಅನ್ನ ತಲುಪಲಿದ್ದಾರೆ. ಪ್ರಯಾಣದ ವೇಳೆ ರಾಷ್ಟ್ರಧ್ವಜ, ಕನ್ನಡದ ಬಾವುಟ ಹಾಗೂ ತುಳುನಾಡಿನ ಬಾವುಟವನ್ನ ತಮ್ಮೊಂದಿಗೆ ಒಯ್ದಿರುವ ಇವರು ಬಾವುಟಗಳನ್ನ ಕಾರ್ಗಿಲ್ನಲ್ಲಿ ಕರ್ನಲ್ ಅಭಿಮನ್ಯು ಅವರಿಗೆ ನೀಡಲಿದ್ದು ಅವರು ಈ ಬಾವುಟಗಳನ್ನ ಕಾರ್ಗಿಲ್ನಲ್ಲಿ ಹಾರಿಸಲಿದ್ದಾರೆ. ನಾನು ಮತ್ತು ನನ್ನ ಹೆಂಡತಿ ಆದಿಲಾ 28ನೇ ತಾರೀಕು ಮಂಗಳೂರಿನಿಂದ ಕಾರ್ಗಿಲ್ವರೆಗೆ ಹೊರಟಿದ್ದೀವಿ. ಇದು 2 ಉದ್ದೇಶ ಆಗಿರುತ್ತದೆ. ಫಸ್ಟ್ ಒಂದು ಬ್ಲಡ್ ಅವೇರ್ನೆಸ್ ಕ್ಯಾಂಪ್, ಬ್ಲಡ್ ಅವೇರ್ನೆಸ್ ವಿಷಯ, ಬ್ಲಡ್ ಡೊನೇಷನ್ ಅವೇರ್ನೆಸ್ ವಿಷಯ ನಾವು ಮಾತಾಡ್ಕೊಂಡು ಹೋಗ್ತೀವಿ. ಅಂಟಿಲ್ ಕಾರ್ಗಿಲ್ ಬ್ಲಡ್ ಡೊನೇಷನ್ ಸ್ಟಾರ್ಟ್ ಆಗುತ್ತೆ. 15th ಆಗಸ್ಟ್ಗೆ ನಾವು ಕಾರ್ಗಿಲ್ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇದು 18 ದಿನದ ಒಂದು ಪ್ರಯಾಣ ಆಗಿರುತ್ತೆ. 3800 ಕಿಲೋಮೀಟರ್ ನಮ್ಮ BMW GS 310 ಬೈಕಲ್ಲಿ ನಾವು ಹೋಗ್ತಾ ಇದ್ದೇವೆ. ಡೈಲಿ ಒಂದು ಆವ್ರೇಜ್ 350 ಕಿಲೋಮೀಟರ್ ನಾವು ಕವರ್ ಮಾಡ್ತೀವಿ. ಆಮೇಲೆ ಟೋಟಲ್ 6-7 ಅವರ್ಸ್ ಆಫ್ ಬೈಕ್ ರೈಡಿಂಗ್. ಇದರ ಟೋಟಲ್ ವೆಚ್ಚ ನಮಗೆ ಬರೋದು ಒಂದು 3 ಲಕ್ಷ ರೂಪಾಯಿ. ಅದರಲ್ಲಿ ಸ್ಪಾನ್ಸರ್ ಮಾಡಿದ್ದಾರೆ, ಮೇನ್ ಸ್ಪಾನ್ಸರ್ ಆಗಿದ್ದಾರೆ ಆಪಲ್ ಫ್ಲೈ ಮಂಗಳೂರು, AKM, ಆಮೇಲೆ ಸುಲ್ತಾನ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಮಂಗಳೂರು ಮೇನ್ ಸ್ಪಾನ್ಸರ್ ಮಾಡಿದ್ದಾರೆ. ಆಮೇಲೆ ಇದು ನಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ, ನಮ್ಮ ಮಕ್ಕಳು ಸಪೋರ್ಟ್ ಇದೆ, ತಾಯಿ ಸಪೋರ್ಟ್ ಇದೆ. ಇದರಿಂದ ನಮಗೆ ಈ ಮುಖಾಂತರ ಒಂದು ಒಳ್ಳೆ ಮೆಸೇಜ್ ನಾವು ದೇಶಕ್ಕೆ ಕೊಡಕ್ಕೆ ಬಯಸ್ತೀವಿ. ಅಂದರೆ ಬ್ಲಡ್ ಡೊನೇಷನ್ ಮಾಡಿ ಜೀವವನ್ನು ಉಳಿಸಿ ಅಥವಾ